ಕಾಂತಾರ ಸಿನಿಮಾ ಬಂದ ಬೆನ್ನಲ್ಲೇ ಇದೀಗ ಕರಾವಳಿಗರ ದೈವಾರಾಧನೆ ಸಮಾರಂಭಗಳಲ್ಲಿ ಬಳಸುವ ವೇಷಭೂಷಣವಾಗಿ ಮಾರ್ಪಟ್ಟಿದ್ದು, ರಾಜಕೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರವಣಿಗೆಗಳಲ್ಲೂ ದೈವದ ರೀತಿ ವೇಷ ಹಾಕಿ ಕಾಂತಾರ ಸಿನಿಮಾದ ಹಾಡಿಗೆ ನೃತ್ಯ ಮಾಡುತ್ತಿದ್ದಾರೆ. ಅದೇ ರೀತಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದ್ದು, ದೈವದ ವೇಷ ಧರಿಸಿರುವವರ ಎದುರು ಇಬ್ಬರು ಯುವತಿಯರು ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಡಿಯೋ ಎಲ್ಲಿಯದ್ದು, ಯಾವಾಗ ತೆಗೆದಿದ್ದು ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದರೆ ದೈವದ ವೇಷ ಧರಿಸಿರುವವರ ಎದುರು ಇಬ್ಬರು ಯುವತಿಯರು ಅಸಭ್ಯವಾಗಿ ನೃತ್ಯ ಮಾಡುತ್ತಿದ್ದು ವಿಡಿಯೋ ವೈರಲ್ ಆಗಿದೆ. ಈಗಾಗಲೇ ಕಾಂತಾರ ಸಿನಿಮಾ ಬಂದ ಮೇಲೆ ಕರಾವಳಿಯ ದೈವಾರಾಧನೆ ಬಗ್ಗೆ ವಿಶ್ವವೇ ಮಾತನಾಡುವ ಹಾಗೆ ಆಗಿದೆ. ಆದರೆ ಒಂದು ಕಡೆ ದೈವಾರಾಧನೆಗೆ ವಿಶ್ವದಾದ್ಯಂತ ಪ್ರಾಶಸ್ತ್ಯ ಸಿಕ್ಕರೆ, ಇನ್ನೊಂದು ಕಡೆ ದೈವಾರಾಧನೆ ಬಹುತೇಕ ಬೀದಿಗೆ ತಂದಿದೆ. ದೈವಾರಾಧನೆ ತನ್ನ ಮಹತ್ವ ಕಳೆದುಕೊಳ್ಳುವ ಸ್ಥಿತಿ ತಲುಪಿದೆ. ಕಾಂತಾರ ಸಿನಿಮಾ ಬಂದ ಬಳಿಕ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾಂತಾರ ರೀತಿಯ ಗುಳಿಗ ದೈವದ ವೇಷ ಧರಿಸಿ ಸಿನಿಮಾದ ಹಾಡಿಗೆ ನರ್ತನ ಮಾಡುವುದು ಹೆಚ್ಚಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ದೈವದ ವೇಷ ಧರಿಸಿ ನೃತ್ಯ ಮಾಡಿಸುತ್ತಾರೆ. ಅಲ್ಲದೆ ಮೆರವಣಿಗೆಗಳಲ್ಲೂ ಕೂಡ ದೈವದ ವೇಷ ಧರಿಸಿದಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕರಾವಳಿಗರು ಈ ರೀತಿಯ ದೈವಕ್ಕೆ ಅಪಚಾರ ಮಾಡಬೇಡಿ ಎಂದು ಎಷ್ಟೇ ಕೇಳಿಕೊಂಡರೂ ಯಾರೂ ಅದನ್ನು ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ. ಈ ನಡುವೆ ದೈವಾರಾಧನೆಯನ್ನೇ ಟೂರ್ ಬಿಸ್ನೆಸ್ ಮಾಡಿಕೊಂಡು ಒಂದು ಕಂಪನಿ ಹಣ ಮಾಡಲು ಹೊರಟಿದ್ದು, ಈಗಾಗಲೇ ಅದರ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಈ ನಡುವೆ ಇದೀಗ ವೈರಲ್ ಆಗಿರುವ ವಿಡಿಯೋ ಅತಿರೇಕದ್ದು ಎಂದು ಹೇಳಲಾಗಿದ್ದು, ದೈವಾರಾಧನೆ ನಂಬಿರುವ ಕರಾವಳಿಗರ ಆಕ್ರೋಶಕ್ಕೆ ತುತ್ತಾಗಿದೆ.